ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರಃ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥಸಂಸೇವಿತಂ ಭಜೆ ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವರಸಿದ್ಧಿವಿನಾಯಕ ದೇವಾಲಯದ ಆಡಳಿತ ಮಂಡಳಿ ಹಾಗೂ ವಿಜಯನಗರ ಹಾಗೂ ನಾಗರಬಾವಿ ಕೆನರಾ ಬ್ಯಾಂಕ್ ಕಾಲೋನಿ ಸಮಾಜ ಬಾಂಧವರಿಂದ ಎಲ್ಲರಿಂದಲೂ ಕೂಡ ಮಠದ ಸಂಪ್ರದಾಯದಂತೆ ಗುರುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿರುವ ಬಗ್ಗೆ ಸಂತಸವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಪೀಠಾಧಿಪತಿಗಳಾದ ನಂತರ ಇದೇ ಪ್ರಪ್ರಥಮ ಬಾರಿಗೆ ನಾವು ಬೆಂಗಳೂರಿನಲ್ಲಿ ಚಾತುರ್ಮಾಸವನ್ನು ಪರಿಪೂರ್ಣವಾಗಿ 45 ವರ್ಷದ ನಂತರ ನಾವಿಲ್ಲಿ ಚಾತುರ್ಮಾಸವನ್ನು ಮಾಡಿದ್ದು ಎಲ್ಲರಿಗೆ ತಿಳಿದಿರುವ ವಿಚಾರ. ಆಗ ನಾವು ಅನೇಕ ವಿಚಾರಗಳನ್ನು ಹೇಳುವಾಗ ಸಂಖ್ಯೆಯ ಬಗ್ಗೆ ಕೂಡ ಒಂದು ವಿಚಾರವನ್ನು ಹೇಳಿದ್ವಿ. 45 ವರ್ಷಗಳ ನಂತರ ಬೆಂಗಳೂರಿನಲ್ಲಿ ನಾವು ಚಾತುರ್ಮಾಸ ಮಾಡ್ತಾ ಇದ್ದೇವೆ. 45 ಅಂದರೆ 4 + 5 9 ಆಗತ್ತೆ ಅಂತ ನಾವು ಆ ರೀತಿಯಲ್ಲಿ ನಾವು ಚಾತುರ್ಮಾಸದ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಆದರೆ ಚಾತುರ್ಮಾಸದ ನಮ್ಮ ಶಾಖಾ ಮಠಕ್ಕೂ ಹಾಗೂ ವರಸಿದ್ಧಿವಿನಾಯಕ ದೇವಾಲಯಕ್ಕೂ ಒಂದು ಸಂಬಂಧ ಇದೆ, ಒಂದು ನಂಟು ಇದೆ. ಏನು ನಂಟು ಅಂದರೆ, ನಾವು ಬೆಂಗಳೂರಿನಲ್ಲಿ ಚಾತುರ್ಮಾಸಕ್ಕೆ 45 ವರ್ಷದ ನಂತರ ಚಾತುರ್ಮಾಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ವರಸಿದ್ಧಿವಿನಾಯಕ ದೇವಾಲಯದಲ್ಲಿ 36ನೇ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾವು ಆಗಮನ ಮಾಡ್ತಾ ಇದ್ದೇವೆ. 36 3 + 6 9, ಅಲ್ಲೂ 9 ಇಲ್ಲೂ 9. ಆ ರೀತಿಯಾದ ಒಂದು ಸಂಖ್ಯೆಯಿಂದ ಒಂದು ಸಾಮ್ಯತೆ, ಒಂದು ನಂಟು ನಮ್ಮ ಶಾಖಾ ಮಠದ ಚಾತುರ್ಮಾಸಕ್ಕೂ ಮತ್ತು ಈ ದೇವಾಲಯದ ಪ್ರತಿಷ್ಠಾಪನೆಗೂ ಒಂದು ನಂಟಿದೆ ಅನ್ನೋದು ಹೇಳಲಿಕ್ಕೆ ತುಂಬ ಸಂತಸವಾಗ್ತಾ ಇದೆ. ವಿಶೇಷವಾಗಿ ಇಲ್ಲಿ ಪ್ರತಿಷ್ಠಾಪಿತವಾಗಿರುವ ಗಣಪತಿ ದೇವರ, ವರಸಿದ್ಧಿವಿನಾಯಕ ದೇವರ ಕುರಿತು ಏನಾದರೆ ತಿಳಿಸ್ಬೇಕಂದ್ರೆ, ನಮ್ಮ ಜೀವನಕ್ಕಾಗಿ ನಾವು ಏನು ತಗೋಬಹುದು, ಆ ಭಗವಂತನ ಒಂದು ಚರಿತ್ರೆಯನ್ನು ನೋಡುವಾಗ ಅಥವಾ ಗಣಪತಿಯ ವಿಶೇಷತೆಯನ್ನು ನೋಡುವಾಗ ಆ ಭಗವಂತನಿಂದ ಮನುಷ್ಯ ಜೀವರಿಗೆ ಏನು ಅದರಿಂದ ಲಾಭ, ಏನು ಶಿಕ್ಷಣವನ್ನು ಪಡಿಬೇಕು ಅನ್ನೋದನ್ನು ಗಣಪತಿ ದೇವರು ಆಗಾಗ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಮೊದಲಿಗೆ ಏನಂದರೆ, ನಾವು ಯಾವುದೇ ಶುಭ ಕರ್ಮಗಳನ್ನು ಮಾಡುವಾಗ ಮೊದಲಿಗೆ ಯಾರ ಆರಾಧನೆ ಮಾಡಬೇಕು? ಗಣಪತಿ ದೇವರ ಆರಾಧನೆ ಮಾಡಬೇಕು. ಮಾಡದೆ ಹೋದರೆ ಏನಾಗತ್ತೆ ಅದನ್ನು ಪುರಂದರದಾಸರೇ ತಮ್ಮ ಪದ್ಯದಲ್ಲಿ ಹೇಳ್ತಾರೆ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ ಅಂತ ಅಲ್ಲಿ ಒಂದು ಭಜನೆ ಇದೆ. ಆ ಭಜನೆಯಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಧರ್ಮರಾಯ ಪಾಂಡವ ಪುತ್ರ. ಧರ್ಮರಾಯ ಏನು ಮಾಡ್ತಾನಂದರೆ, ಯುದ್ಧ ಆರಂಭವಾಗುವ ಪೂರ್ವದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೆ? ಗಣಪತಿ ದೇವರು ಪೂಜೆ ಮಾಡಿ ಯುದ್ಧದಲ್ಲಿ ತನ್ನ ಯುದ್ಧವನ್ನು ಆರಂಭ ಮಾಡ್ತಾನೆ. ಆದ್ದರಿಂದ ಸಾಧಿಸಿದ ರಾಜ್ಯವ ಗಣನಾಥ, ಆ ಗಣಪತಿ ದೇವರ ಸ್ಮರಣೆ ಮಾಡಿ ಆರಂಭದಲ್ಲಿ ಆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಯುದ್ಧವನ್ನು ಆರಂಭ ಮಾಡಿದ ನಂತರ ಯುದ್ಧದಲ್ಲಿ ಅವರಿಗೆ ಜಯವಾಗಿದೆ ಅನ್ನೋದನ್ನು ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಅದೇ ಮುಂದೆ ಹೋದಾಗ, ಹಿಂದೆ ರಾವಣನು ಮದದಿಂದ ಪೂಜಿಸದೆ, ಅಹಂಕಾರದಿಂದ ರಾವಣ ಏನು ಮಾಡ್ತಾನಂದರೆ ಗಣಪತಿಯನ್ನು ಪೂಜಿಸುವುದಿಲ್ಲ. ಯಾಕಂದರೆ ಅಹಂಕಾರ ಇತ್ತು. ನಾನು ಯಾಕೆ ಗಣಪತಿಗೆ ಪೂಜೆ ಮಾಡಬೇಕು? ನಾನು ಶ್ರೇಷ್ಠ ಯೋಧನಾಗಿರುವಾಗ ನಾನೇ ಜಯಶೀಲನಾಗ್ತೇನೆ, ಮತ್ತೆ ಪೂಜೆ ನನಗೆ ಬೇಡ ಅಂತ ಹೇಳಿ ಗಣಪತಿಯ ಪೂಜೆಯನ್ನು ಮಾಡಲ್ಲ. ರಾವಣನಿಗೇನಾಯಿತು?
ಯುದ್ಧದಲ್ಲಿ ಪರಾಜಯನಾದ. ಆದ್ದರಿಂದ ಯಾವುದೇ ಶುಭ ಕರ್ಮಗಳನ್ನು ಮಾಡುವಾಗ ನಾವು ಗಣಪತಿಯ ಆರಾಧನೆಯನ್ನು ಮಾಡಿಯೇ ನಾವು ಮುಂದುವರಿಬೇಕು ಅನ್ನೋದನ್ನು ಈ ಭಜನೆಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ಆಗಲಿ ಭಜನೆ ಕೂಡ ಆರಂಭ ಮಾಡುವಾಗ ನಾವು ಮೊದಲಿಗೇನೆಂದರೆ ಆ ಗಣಪತಿಯ ಸ್ಮರಣೆಯನ್ನೇ ಮಾಡಿ ಮುಂದುವರಿಸ್ತೇವೆ. ಎರಡನೆಯದಾಗಿ ತಮ್ಗೆ ಗೊತ್ತಿರುವ ಹಾಗೆ ಗಣಪತಿಯ ಬುದ್ಧಿವಂತಿಕೆ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಜ್ಞಾನ ಬಗ್ಗೆ ಹೇಳುವಾಗ ನಾವು ಗಣಪತಿಯ ಸ್ಮರಣೆಯನ್ನು ಕೂಡ ಮಾಡ್ತೇವೆ, ಸರಸ್ವತಿ ದೇವಿಯ ಕೂಡ ಆರಾಧನೆಯನ್ನು ಮಾಡ್ತೇವೆ. ಗಣಪತಿಯ ಚಾಣಕ್ಷತೆ, ಗಣಪತಿಯ ಬುದ್ಧಿವಂತಿಕೆಯನ್ನು ಕೂಡ ಒಂದು ಉದಾಹರಣೆಯ ರೂಪವಾಗಿ ನಾವು ತಿಳ್ಕೊಳ್ಬಹುದು. ಕಾರ್ತಿಕೇಯ ಮತ್ತು ಗಣಪತಿ ಇವರ ಮಧ್ಯದಲ್ಲಿ ಅಣ್ಣ ತಮ್ಮ, ನಾವು ಕುಮಾರ ಅಂತಲೂ ಹೇಳ್ತೇವೆ, ಕಾರ್ತಿಕೇಯ ಅಂತಲೂ ಹೇಳ್ತೇವೆ. ಅವರ ಇಬ್ಬರ ಮಧ್ಯದಲ್ಲಿ ಕೆಲವೊಮ್ಮೆ ವಾದ ವಿವಾದ ಈ ರೀತಿಯಾದ ಒಂದು ಸಂದರ್ಭ ಕಂಡುಬರುತ್ತೆ. ಆಗ ಒಂದು ಸಂದರ್ಭದಲ್ಲಿ ಯಾರು ಹೆಚ್ಚು ವೇಗವಾಗಿ ಹೋಗ್ತಾರೆ, ಯಾರು ವೇಗವಾಗಿ ಬರ್ತಾರೆ ಅನ್ನೋ ಒಂದು ಸ್ಪರ್ಧೆ ಏರ್ಪಾಡವಾಗತ್ತೆ. ಆಗ ಈಶ್ವರ ಹೇಳ್ತಾನೆ, ಈ ಜಗತ್ತಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಯಾರು 3 ಪ್ರದಕ್ಷಿಣೆ ಹಾಕಿ ಕೈಲಾಸ ಪರ್ವತಕ್ಕೆ ಬರ್ತಾರೋ ಅವರೇ ತುಂಬ ವೇಗವಾಗಿ ಇದಾಗಿದ್ದಾರಂತ ಹೇಳ್ಬಹುದು ಅಂತ ಈ ರೀತಿಯಾದ ಒಂದು ಸಂದರ್ಭ ಏರ್ಪಡುತ್ತೆ. ಆಗ ಕಾರ್ತಿಕೇಯ ಏನು ಮಾಡ್ತಾನೆ ಅಂದರೆ ನವಿಲಿನ ಮೇಲೆ ವಿರಾಜಮಾನನಾಗಿ ಜಗತ್ತನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿ ಕೈಲಾಸಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಕಡೆ ಗಣಪತಿಯ ಆಕಾರ ನಿಮ್ಗೆ ಗೊತ್ತಿದೆ. ಮತ್ತು ಅದರ ವಾಹನ ಇಲ್ಲಿ ಮೂಷಕ ವಾಹನ. ಅದು ಎಷ್ಟು ಓಡಿದರೂ ಕೂಡ 3 ಪ್ರದಕ್ಷಿಣೆ ಹಾಕಿ ಕೈಲಾಸ ಪರ್ವತಕ್ಕೆ ಬರೋ ತನಕ ಎಷ್ಟು ವಿಳಂಬ ಆಗತ್ತೆ ತಮ್ಗೆ ಗೊತ್ತು. ನವಿಲು ಎಷ್ಟು ವೇಗವಾಗಿ ಹೋಗುತ್ತೆ ಅದು ಗೊತ್ತು ನಿಮಗೆ. ಅದಕ್ಕಾಗಿ ಗಣಪತಿ ಏನು ಮಾಡ್ತಾನಂದರೆ, ನವಿಲು ಅಂದರೆ ಆ ಕಡೆ ಕಾರ್ತಿಕೇಯ ನವಿಲವನ್ನು ವಿರಾಜಮಾನನಾಗಿ ಆತ ಆ ಕಡೆ ಹೋಗ್ತಾನೆ. ಈತ ಗಣಪತಿ ಎಲ್ಲೂ ಹೋಗಲ್ಲ. ಗಣಪತಿಗೆ ಗೊತ್ತಿದೆ, ನಾನು ಹೋದರೆ ಮತ್ತೆ ಪುನಃ ಬರೋ ತನಕ ತುಂಬ ವಿಳಂಬ ಆಗುತ್ತೆ. ಅದಕ್ಕೇನು ಮಾಡ್ತಾನೆ ಅಂದರೆ ಚಾಣಕ್ಷತೆ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ನಾನು ಜಗತ್ತನ್ನು ಯಾಕೆ ನಾನು ಪ್ರದಕ್ಷಿಣೆ ಮಾಡಬೇಕು, ನನ್ನ ಎದುರುಗಡೆಗೇ ನನ್ನ ತಂದೆ ತಾಯಿರಿದ್ದಾರೆ ಈಶ್ವರ ಮತ್ತು ಪಾರ್ವತಿ, ಅವರೇ ನನಗೆ ಜಗತ್ತರಾಗಿರೋದ್ರಿಂದ ಆ ತಂದೆ ತಾಯಿಗಳನ್ನೇ ಪ್ರದಕ್ಷಿಣೆ ಹಾಕಿ ನೀನೇ ಜಗತ್ತು, ನಿನ್ನನ್ನೇ ಪ್ರದಕ್ಷಿಣೆ ಹಾಕ್ತೇನೆ ಅಂತ ಹೇಳಿ 3 ಪ್ರದಕ್ಷಿಣೆ ಹಾಕಿ ಈಶ್ವರನ ಎದುರುಗಡೆ ಬಂದು ನಿಲ್ತಾನೆ. ಈಶ್ವರ ಪ್ರಸನ್ನನಾಗಿ ನೀನೇ ಗೆದ್ದ ಅಂತ ಆ ಈಶ್ವರ ಅವನಿಗೆ ಪ್ರಸಾದವನ್ನು ಕೊಡ್ತಾನೆ. ಅರ್ಥಾತ್ ನಾವು ಕೂಡ ನಮ್ಮ ಜೀವನದಲ್ಲಿ ಮನುಷ್ಯರು ಏನು ತಿಳ್ಕೊಳ್ಬೇಕಂದ್ರೆ, ನಮ್ಮ ತಂದೆ ತಾಯಿನೇ ಜಗತ್ತು ನಮಗೆ, ಬೇರೆ ಪ್ರಪಂಚ ಜಗತ್ತಲ್ಲ. ನಮ್ಮ ಮನೆಯಲ್ಲಿರುವ ತಂದೆ ತಾಯಿನೇ ಜಗತ್ತು. ಆ ತಂದೆ ತಾಯಿಗಳನ್ನೇ ನಾವು ಗೌರವಿಸಬೇಕು. ಆ ತಂದೆ ತಾಯಿಗಳನ್ನೇ ನಾವು ಪ್ರದಕ್ಷಿಣೆ ಹಾಕಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು. ಈಗಿನ ಕಾಲದಲ್ಲಿ ತಮಗೆ ಗೊತ್ತಿದೆ ಯಾವ ರೀತಿಯಾದ ವಿಚಾರಗಳು ಈಗ ನಡೀತಾ ಇದೆ, ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದ್ದರಿಂದ ಆ ಗಣಪತಿ ದೇವರು ಹೇಳ್ತಾ ಇದ್ದಾರೆ, ತಂದೆ ತಾಯಿಯೇ ಮುಖ್ಯ, ತಂದೆ ತಾಯಿಯೇ ಎಲ್ಲರಿಗೂ ಜಗತ್ತು ಆಗಬೇಕು ಅನ್ನೋದನ್ನು ನಮಗೆ ಗಣಪತಿ ದೇವರು ಸೂಚನೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಮತ್ತೊಂದು ಏನಂದರೆ, ನಾವು ಈ ಜಗತ್ತಿನಲ್ಲಿ ಅತಿಥಿಯರಾಗಿ ಬಂದಿದ್ದೇವೆ, ಶಾಶ್ವತರಾಗಿ ನಾವು ಬಂದಿಲ್ಲ. ಅತಿಥಿಗಳು ಹೇಗೆ ಬರ್ತಾರೆ ಮನೆಗೆ? 4 ದಿನ, 1 ವಾರ, 10 ದಿನ ಅಥವಾ ಮ್ಯಾಕ್ಸಿಮಮ್ ಒಂದು ತಿಂಗಳ ತನಕ ಇರ್ತಾರೆ. ಅದಾದ ನಂತರ ಮತ್ತೆ ಹೊರಡು ಹೋಗ್ತಾರೆ. ಅದೇ ರೀತಿಯಾಗಿ ನಾವು ಈ ಜಗತ್ತಿನಲ್ಲಿ ಅತಿಥಿಯರಾಗಿ ಬಂದಿದ್ದೇವೆ. ನಾವು ಇಲ್ಲಿ ಶಾಶ್ವತವಾಗಿ ನಾವು ಇರಲ್ಲ. ಅದಕ್ಕಾಗಿ ಬರುವಾಗಲೂ ಕೂಡ ಸಂತೋಷವಾಗಿ ನಾವು ಬರಬೇಕು, ಹೋಗುವಾಗಲೂ ಕೂಡ ನಾವು ಸಂತೋಷವಾಗಿ ನಾವು ಹೋಗಬೇಕು. ಅದನ್ನು ಯಾರು ಕಲಿಸ್ತಾರೆ? ಗಣಪತಿ ದೇವರು ಕಲಿಸ್ತಾರೆ. ಯಾರೋ ಒಬ್ಬರು ಕೇಳಿದ್ರು ಗಣಪತಿಗೆ, ಅಪ್ಪ ನೀನು ಗಣಪತಿ ಚತುರ್ಥಿ ಅಂದು, ಭಾದ್ರಪದ ಶುದ್ಧ ಚವತಿ ಅಂದು ನೀನು ತುಂಬ ಸಂತೋಷವಾಗಿ ಬರ್ತೀಯಾ, ಹೋಗ್ಲುವಾಗಲೂ ಕೂಡ ನೀನು ಸಂತೋಷವಾಗಿಯೇ ಹೋಗ್ತೀಯಾ, ನಾವೆಲ್ಲ ಅಳ್ತಾ ಇರ್ತೇವೆ ಆದರೆ ನೀನು ಮಾತ್ರ ಸಂತೋಷವಾಗಿ ಹೋಗ್ತೀಯಾ, ಯಾಕೆ, ಏನು? ಆಗ ಗಣಪತಿ ದೇವರು ಹೇಳ್ತಾನೆ, ನನಗೆ ಗೊತ್ತಿದೆ, ನಾನು ಬರುವಾಗಲೂ ಕೂಡ ಸಂತೋಷವಾಗಿಯೇ ಬರ್ತಾ ಇದ್ದೇನೆ, ಹೋಗುವಾಗಲೂ ಕೂಡ ನಾನು ಸಂತೋಷವಾಗಿಯೇ ಹೋಗ್ತಾ ಇದ್ದೇನೆ. ಯಾಕೆ ಅಂದರೆ ನನಗೆ ಗೊತ್ತಿದೆ 11 ದಿನ ಆದ ನಂತರ ಇವ್ರು ನನಗೆ ವಿಸರ್ಜನೆ ಮಾಡ್ತಾರಂತ ನನ್ನ ಮೊದಲಿಗೇನೋ ಗೊತ್ತು.
ಅದಕ್ಕಾಗಿ ನಾನು ಬರುವಾಗ ಸಂತೋಷದಿಂದಲೇ ಬರ್ತಾ ಇದ್ದೇನೆ, ಹೋಗುವಾಗ ಕೂಡ ನಾನು ಸಂತೋಷವಾಗಿ ಹೋಗ್ತಾ ಇದ್ದೇನೆ. ಅಂದರೆ ನಾನು ಅತಿಥಿ, ಆ ಸಂದರ್ಭದಲ್ಲಿ ನಾನು ಬರ್ತೇನೆ ಮತ್ತು ನಾನು ಪುನಃ ಮುಂದೆ ಹೋಗ್ತೇನೆ. ಅದಕ್ಕಾಗಿ ಜನರೂ ಕೂಡ ಈ ಜಗತ್ತು ನಮಗೆ ಶಾಶ್ವತವಲ್ಲ. ಇಲ್ಲಿ ಬಂದಾಗ ಕೆಲವೊಂದು ಕಾಲ ತನಕ ನಾವು ಇಲ್ಲಿದ್ದು ದೇವರ ಸೇವೆನೋ, ಗುರುಗಳ ಸೇವೆನೋ, ಸಮಾಜದ ಸೇವೆನೋ, ಹಿರಿಯರ ಸೇವೆನೋ ಇದೆಲ್ಲ ಮಾಡಿ ನಾವು ಪುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು. ಅದೇ ನಮಗೆ ಉಪಯೋಗಕ್ಕೆ ಬರುತ್ತೆ. ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇತಿ ಚ ಮತ್ ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನಾಹಂ ವಸಾಮಿ ವೈಕುಂಠೆ, ವೈಕುಂಠದಲ್ಲಿ ನಾನು ವಾಸ ಮಾಡಲ್ಲ. ಯೋಗಿನಾಂ ಹೃದಯೇತಿ ಚ, ಯೋಗಿಗಳ ಮನಸ್ಸಿನಲ್ಲಿಯೂ ಕೂಡ ನಾನು ವಾಸ ಮಾಡಲ್ಲ. ಮತ್ತು ಭಕ್ತ ಯತ್ರ ಗಾಯಂತಿ, ನನ್ನ ಭಕ್ತರು ವಿಶೇಷವಾಗಿ ವಿಜಯನಗರ ಹಾಗೂ ನಾಗರಬಾವಿಯಲ್ಲಿರುವ ಭಕ್ತರು ಇಲ್ಲಿ ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ. ಅಂತಹ ಭಕ್ತರ ಸಮ್ಮುಖದಲ್ಲೇ ನಾನು ವಿರಾಜಮಾನನಾಗಿರ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ಆದ್ದರಿಂದ ಮತ್ತು ಭಕ್ತ ಯತ್ರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾರೆ, ಎಲ್ಲಿ ನನ್ನ ಭಜನೆಯನ್ನು ಮಾಡ್ತಾರೆ, ತತ್ರ ತಿಷ್ಠಾಮಿ ನಾರದ, ನಾನು ಅಲ್ಲಿಯೇ ವಾಸ ಮಾಡ್ತೇನೆ ಅಂತ ನಾರದ ಮುನಿಗಳಿಗೆ ಅಲ್ಲಿ ಮಾತನ್ನು ಹೇಳಿರುವ ವಿಚಾರ. ಆದ್ದರಿಂದ ನಾವು ಪ್ರತಿನಿತ್ಯ ದೇವರ ಭಜನೆ ಅಥವಾ ನಾಮಸ್ಮರಣೆ ಅಥವಾ ಕೆಲವೊಂದು ಸ್ತೋತ್ರ ಪಾಠಗಳನ್ನು ಮಾಡುವ ಒಂದು ಪರಿಪಾಠವನ್ನು ನಾವು ಮಾಡಿದರೆ ಅಲ್ಲಿಯೇ ದೇವರು ಬಂದು ನೆಲೆ ನಿಂತು ನಮ್ಮನ್ನು ಆಶೀರ್ವಾದವನ್ನು ಮಾಡ್ತಾನೆ. ರಾಮದೇವರು ನೋಡುವಾಗ ಎಲ್ಲ ದುಷ್ಟರಿಗೆ ಸಂರಕ್ಷಣೆ, ಅಂದರೆ ದುಷ್ಟರಿಗೆ ಸಂಹಾರ ಮಾಡಲಿಕ್ಕಾಗಿ ಬಂದಿದ್ದಾನೆ ಎನ್ನೋ ರೂಪದಲ್ಲಿ ನಿಮ್ಗೆ ಕಾಣುತ್ತೆ. ರಾವಣ ಸಂಹಾರ ಆಗತ್ತೆ, ಈ ರೀತಿಯಾಗಿ ಅನೇಕ ದುಷ್ಟರ ಸಂಹಾರ ಆಗೋದೆಲ್ಲ ನೀವು ರಾಮಾಯಣದಲ್ಲಿ ನೋಡಬಹುದು. ಆದರೆ ಅದಕ್ಕಾಗಿಯೇ ಬಂದಿದ್ದಾನ ರಾಮ? ಇಲ್ಲ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತ ವಾಕ್ಯ ಬರುತ್ತೆ. ಪ್ರಭು ರಾಮಚಂದ್ರ ದೇವರು ಮನುಷ್ಯ ರೂಪನಾಗಿ ಅವತಾರ ಮಾಡಿದ್ದು ಮನುಷ್ಯರಿಗೆ ಪಾಠವನ್ನು ಹೇಳಬೇಕು ಎನ್ನುವ ಕಾರಣಕ್ಕಾಗಿ ಮನುಷ್ಯ ರೂಪವಾಗಿ ಅವತಾರವನ್ನು ಮಾಡಿದ್ದಾನೆ ಹೊರತು ರಾಕ್ಷಸರನ್ನು ಕೇವಲ ಸಂಹಾರ ಮಾಡಲಿಕ್ಕೆ ತಾನು ಅವತಾರ ಮಾಡಿಲ್ಲ ಅಂತ ಹೇಳಿದ್ದಾನೆ. ಮನುಷ್ಯರಿಗೆ ತಿಳಿಸ್ಕೊಟ್ಟಿದ್ದಾನೆ ಅವನು ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು, ಯಾವ ರೀತಿಯಾಗಿ ಅನೇಕ ಜೊತೆಗೆ ನಾವು ವ್ಯವಹಾರ ಮಾಡಬೇಕು. ರಾಮದೇವ್ರ ಬಗ್ಗೆ ತಿಳಿಸ್ಬೇಕಂದ್ರೆ ತಂದೆ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ತಾಯಿಯ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಹೆಂಡತಿಯ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ತನ್ನ ಅಣ್ಣ ತಮ್ಮಂದರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಮಿತ್ರನ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಶತ್ರುವಿನೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು, ಇದೆಲ್ಲವನ್ನು ಕೂಡ ಯಾರು ತೋರಿಸ್ಕೊಟ್ಟಿದ್ದಾರೆ? ನಮಗೆ ಪ್ರಭು ರಾಮಚಂದ್ರ ದೇವರು ತೋರಿಸ್ಕೊಟ್ಟಿದ್ದಾರೆ. ಅದರ ಒಂದೇ ಒಂದು ಉದಾಹರಣೆಗಾಗಿ ಶತ್ರುವಿನೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನು ಪ್ರಭು ರಾಮಚಂದ್ರ ದೇವರು ತೋರಿಸ್ಕೊಟ್ಟಿದ್ದಾರೆ. ರಾವಣನ ಸಂಹಾರವಾದ ನಂತರ, ಮರಣವಾದ ನಂತರ ಅವನ ಅಂತ್ಯಕ್ರಿಯೆ ಎಲ್ಲ ಮಾಡಬೇಕು. ರಾವಣನ ಅಂತ್ಯಕ್ರಿಯೆ ಎಲ್ಲ ಮಾಡಬೇಕು. ಯಾರು ಮಾಡಬೇಕು? ವಿಭೀಷಣ ಮಾಡಬೇಕು. ಯಾಕಂದರೆ ಅವನು ತಮ್ಮ. ಈ ಕಡೆ ವಿಭೀಷಣ ಏನು ಹೇಳ್ತಾನಂದರೆ, ಈತ ರಾವಣ ನನ್ನ ಅಣ್ಣ, ಇವನು ರಾಮನ ಹೆಂಡತಿಯಾದ ಸೀತಾದೇವಿಯನ್ನು, ಪತಿವ್ರತೆಯಾದ ಸೀತಾದೇವಿಯನ್ನು ಅಪಹರಣೆ ಮಾಡಿರುವ ವ್ಯಕ್ತಿ. ಅಂತಹ ವ್ಯಕ್ತಿಗೆ, ಅಂತಹ ದುಷ್ಟ ವಿಚಾರವುಳ್ಳ ರಾವಣನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕೇ? ಅಂತಹ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಬೇಡ, ಸಮುದ್ರದಲ್ಲೇ ಬಿಸಾಡಿ ಹಾಕೋಣ, ಅಂತ್ಯಕ್ರಿಯೆ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಯಾರು ವಾದ ಮಾಡ್ತಾ ಇದ್ದಾನೆ? ವಿಭೀಷಣ. ರಾವಣನ ತಮ್ಮನಾದ ವಿಭೀಷಣನ ವಿಚಾರ ಯಾವುದು? ಅಂತ್ಯಕ್ರಿಯೆ ಮಾಡಬಾರದು ಅಂತ. ಆಮೇಲೆ ಈ ವಿಚಾರ ಪ್ರಭು ರಾಮಚಂದ್ರ ದೇವರಿಗೆ ಗೊತ್ತಾದಾಗ, ವಿಭೀಷಣ ಅಂತ್ಯಕ್ರಿಯೆ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ರಾಮ ವಿಭೀಷಣನಿಗೆ ಹೇಳ್ತಾನೆ, ರಾವಣ ನನ್ನ ಶತ್ರು ಹೌದು, ರಾವಣನಿಗೂ ಶತ್ರುತ್ವ ಇದೆ. ಆದರೆ ಎಷ್ಟರ ತನಕ ಇದೆ? ಯಾವಾಗ? ಆತ ಜೀವಂತ ಇರೋ ತನಕ ಮಾತ್ರ ಶತ್ರು ಹೌದು, ವಿನಃ ಮರಣದ ನಂತರ ಶತ್ರುತ್ವ ಇಲ್ಲ. ಈಗ ರಾವಣ ಸತ್ತೋಗಿದ್ದಾನೆ, ಮರಣವಾಗಿದೆ, ಈಗ ನನಗೆ ಮತ್ತು ಅವನಿಗೆ ಶತ್ರುತ್ವ ಇಲ್ಲ. ಆದ್ದರಿಂದ ನಿನ್ನ ಕರ್ತವ್ಯದೆ, ನೀನು ಆ ರಾವಣನ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ರಾಮದೇವರು ಹೇಳಿದ ನಂತರ ವಿಭೀಷಣ ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ದಾನೆ.
ಅಂದರೆ ರಾಮದೇವರ ವಿಚಾರ, ರಾಮದೇವರ ಉದ್ದೇಶ ನೋಡಿ ನೀವು. ರಾಮದೇವರು ಆ ದ್ವೇಷವನ್ನು ಮತ್ತೆ ಮುಂದುವರಿಸಿಲ್ಲ. ರಾವಣನ ಸಂಹಾರ ಆದ ನಂತರ ಮುಗೀತು. ನನಗೂ ಮತ್ತು ನಿನಗೂ ದ್ವೇಷ ಇಲ್ಲ, ನನಗೂ ಮತ್ತು ನಿನಗೆ ಶತ್ರುತ್ವ ಇಲ್ಲ, ಅದು ನಾನು ಮತ್ತೆ ಮುಂದುವರಿಸೋದಿಲ್ಲ. ನಿನ್ನ ಕುಟುಂಬದವ್ರಿಗೆ ಇಲ್ಲ, ನೀನು ರಾವಣನ ಕುಟುಂಬದವನು, ನನಗೂ ಮತ್ತು ನಿನಗೂ ದ್ವೇಷ ಇಲ್ಲ. ಆದರೆ ನಾವು ನಮ್ಮ ಜೀವನದಲ್ಲಿ ಅವನೇನಾದರೆ ಮರಣ ಆದರೆ ಅವನು ಮರಣ ಆದರೆ ಅವನ ಮಕ್ಕಳಿಗೆ ಹೇಳ್ತಾರೆ, ಈತ ನನ್ನ ಶತ್ರು, ಈತ ನನಗೆ ಹೀಗೆ ಮಾಡಿದ್ದ, ನೀನು ಆತರ ಮಗನೂ ಕೂಡ ನೀನು ನನ್ನ ತಂದೆ ಹೀಗೆ ಮಾಡಿದ್ದು, ಅವನು ಕೂಡ ಆ ದ್ವೇಷವನ್ನು ಮುಂದುವರಿಸ್ತಾ ಹೋಗ್ತಾನೆ. ಅದೇ ದ್ವೇಷ ಮತ್ತೆ ಯಾರೋ ಒಬ್ಬ ಮುಂದುವರಿಸ್ತಾನೆ. ರಾಮದೇವರು ಇಲ್ಲ, ಅವನ ಸಂಹಾರವಾಯಿತು, ನನ್ನ ಮತ್ತು ಅವನ ಶತ್ರುತ್ವ ಮುಗೀತು. ಇದು ಶತ್ರುವಿನೊಂದಿಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು ಅಂತ ಯಾರು ತೋರಿಸ್ಕೊಟ್ಟಿದ್ದಾರೆ? ರಾಮದೇವರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೆಂಡತಿ ಜೊತೆಗೂ ಕೂಡ ರಾಮದೇವರು ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದಾರೆ. ನಾವು ಅನೇಕ ಬಾರಿ ಇದನ್ನೆಲ್ಲ ಹೇಳ್ತಾ ಇರ್ತೇವೆ. ಒಂದು ಸಂದರ್ಭ ಬರುತ್ತೆ, ಒಬ್ಬ ವಯೋವೃದ್ಧನಾದ ಒಬ್ಬ ವ್ಯಕ್ತಿ ಆ ಸ್ಟೇಷನಿನ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ರಾಮಾಯಣ ಏನೋ ಓದ್ತಾ ಇರ್ತಾನೆ. ಆಗ ಅದೇ ಸಂದರ್ಭದಲ್ಲಿ ಒಬ್ಬ ನವದಂಪತಿ, ಈಗ ತಾನೇ ಮದುವೆ ಆಗಿರುವ ನವದಂಪತಿ ಅದೇ ಸ್ಟೇಷನಿನ ಪ್ಲ್ಯಾಟ್ಫಾರ್ಮ್ ಮೇಲೆ ಹೋಗುವಾಗ ಆ ವಯೋವೃದ್ಧ ರಾಮಾಯಣ ಓದ್ತಾ ಇರೋದ ದೃಶ್ಯವನ್ನು ನೋಡಿ, ಇಂಥ ಜನರು ಇದ್ದಾರಾ, ಈಗಲೂ ಕೂಡ ರಾಮಾಯಣ ಓದ್ತಾ ಇದ್ದಾರೆ, ಅನೇಕ ಶೇಕ್ಸ್ಪಿಯರ್ಸ್ ಇದ್ದಾರೆ, ಅಂತಹ ಅವರ ವಿಚಾರಧಾರೆ ಅಂಥ ಪುಸ್ತಕಗಳನ್ನೆಲ್ಲ ಓದೋದು ಬಿಟ್ಟು ಇದೇನೋ ಒಂದು ರಾಮಾಯಣ, ಅದು ಕೂಡ ರೈಲ್ವೆ ಸ್ಟೇಷನ್ದಲ್ಲಿ ಓದ್ತಾ ಇದ್ದಾನಂತ ಈ ರೀತಿಯಾದ ಒಂದು ಕೀಳ ಭಾವನೆಯಿಂದ ಆ ನವದಂಪತಿಗಳು ವಿಚಾರ ಮಾಡ್ತಾ ಇರುವಾಗ ಅದೇ ಸಂದರ್ಭದಲ್ಲಿ ಟ್ರೇನ್ ಬರುತ್ತೆ. ಟ್ರೇನ್ ಬಂದಾಗ ಈ ವಯೋವೃದ್ಧ ಟ್ರೇನು ಏರಿ ತನ್ನ ಸೀಟಿಗೆ ಹೋಗಿ ಅಲ್ಲಿ ವಿರಾಜಮಾನಾದಾಗ, ಈ ಕಡೆ ನವದಂಪತಿಯಲ್ಲಿ ಗಂಡ ಮಾತ್ರ ಟ್ರೇನ್ ಒಳಗಡೆ ಬರ್ತಾನೆ. ಹೆಂಡತಿಗೆ ಏನೋ ಒಂದು ಕಾಲ್ ಬರುತ್ತೆ, ಮನೆಯಿಂದ ಏನೋ ಕಾಲ್ ಬರುತ್ತೆ. ಆ ಹೆಂಡತಿ ಏನು ಮಾಡ್ತಾಳೆ ಅಂದರೆ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಡೀತಾ ಆ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ಗಂಡ ಟ್ರೇನ್ ಏರಿ ಒಳಗಡೆ ಕೂತ್ಕೊಂಡು ಬಿಟ್ಟಿದ್ದಾನೆ, ಆ ವಯೋವೃದ್ಧರು ಕೂಡ ಟ್ರೇನ್ ಒಳಗಡೆ ಕೂತ್ಕೊಂಡಿದ್ದಾನೆ. ಇಬ್ಬರು ಎದುರು ಬದಿರಿಗೇನೆ, ವಯೋವೃದ್ಧ ಅಲ್ಲೇ ಇದ್ದಾನೆ, ಅದರ ಎದುರು ಬದಿರಿಗೇನೆ ಗಂಡ ಅಲ್ಲಿ ಕೂತ್ಕೊಂಡಿದ್ದಾನೆ. ಹೆಂಡತಿ ಮಾತ್ರ ಇನ್ನೂ ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ನಡೀತಾ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಈ ಕಡೆ ಟ್ರೇನ್ ಹೊರಡ್ಲಿಕ್ಕೆ ಆರಂಭ ಆಗತ್ತೆ. ಅಷ್ಟು ಮಗ್ನಳಾಗಿ ಆ ಹೆಂಡತಿ ತನ್ನ ಕುಟುಂಬದ ಜನರೊಡನೆ ಫೋನ್ನಲ್ಲಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ಟ್ರೇನು ಮುಂದುವರಿತಾ ಇದೆ. ಆಮೇಲೆ ಟ್ರೇನು ಒಂದು ಸ್ವಲ್ಪ ಮುಂದೆ ಹೋದ ನಂತರ ಗಂಡನಿಗೆ ಗೊತ್ತಾಯಿತು ಹೆಂಡತಿ ಇನ್ನೂ ಬಂದಿಲ್ಲ, ಟ್ರೇನ್ ಮುಂದೆ ಹೊರಲಿಕ್ಕೆ ಆರಂಭ ಆಗಿದೆ. ಆಮೇಲೆ ಟ್ರೇನ್ ಮುಂದುವರಿತಾ ಇದ್ದದ್ದು ನೋಡಿ ಆಮೇಲೆ ಹೆಂಡತಿಗೆ ಗೊತ್ತಾಯಿತು, ನಾನು ಈಗ ಲೇಟ್ ಆಯಿತು, ಟ್ರೇನ್ ಮುಂದುವರಿತಾ ಇದೆ. ಆಗ ಓಡ್ಲಿಕ್ಕೆ ಆರಂಭ ಮಾಡ್ತಾಳೆ. ಆದರೆ ಟ್ರೇನು ಓಡ್ಲಿಕ್ಕೆ ಆರಂಭ ಆಯಿತು. ಹೆಂಡತಿಗೆ ಈಗ ಟ್ರೇನ್ ಒಳಗಡೆ ಬರಲಿಕ್ಕೆ ಆಗಲ್ಲ ಅಂತ ಗೊತ್ತಾಗಿ ಆಮೇಲೆ ಆ ಗಂಡ ಚೇನನ್ನು ಎಳಿತಾನೆ. ಚೇನ್ ಎಳೆದ ನಂತರ ಆಮೇಲೆ ಆ ಹೆಂಡತಿ ಟ್ರೇನ್ ಒಳಗಡೆ ಬಂದು ಆಮೇಲೆ ಅವಳು ಕೂಡ ಆಸನ ಗ್ರಹಣ ಮಾಡಿಕೊಳ್ತಾಳೆ. ಆಮೇಲೆ ನಿಮ್ಗೆ ಹೇಳಿರುವ ಹಾಗೆ ಆ ವಯೋವೃದ್ಧನು ಕೂಡ ಅಲ್ಲೇ ಇದ್ದಾನೆ. ಅವರು ಎದುರು ಭಾಗದಲ್ಲೇನೆ ಆ ನವದಂಪತಿಗಳು ಕೂತ್ಕೊಂಡಿದ್ದಾರೆ. ಆ ವಯೋವೃದ್ಧ ಈಗಲೂ ಕೂಡ ರಾಮಾಯಣವನ್ನು ಓದ್ತಾ ಇದ್ದಾನೆ. ಇದನ್ನು ನೋಡಿ ಆ ನವದಂಪತಿಯಲ್ಲಿರುವ ಆ ಗಂಡ ಪ್ರಶ್ನೆ ಮಾಡ್ತಾನೆ, ಇದೆಲ್ಲ ಯಾಕೆ ಓದ್ತಾ ಇದ್ದೀರಿ ನೀವು? ಬೇರೆ ಯಾವುದಾದ್ರೆ ಗ್ರಂಥಗಳನ್ನು ಓದ್ಬೋದು, ದೊಡ್ಡ ದೊಡ್ಡ ಮಹಾನ್ ಜನರಿದ್ದಾರೆ, ಅವರು ಎಲ್ಲ ಓದ್ಬೋದು, ಏನು ರಾಮಾಯಣ ಈಗಲೂ ಓದ್ತಾ ಇದ್ದೀರಿ ಟ್ರೈನ್ನಲ್ಲಿ, ಏನು ನೀವು ಅಂತ. ಆಮೇಲೆ ಆ ವಯೋವೃದ್ಧ ಹೇಳ್ತಾನೆ, ಇದನ್ನೆಲ್ಲ ನೋಡಿದ್ದ ವಯೋವೃದ್ಧ, ಇದೇನೇನಾಗಿತ್ತು ಎಲ್ಲ ನೋಡಿದ್ದಾನೆ. ಆಮೇಲೆ ಆ ವಯೋವೃದ್ಧ ಒಂದೇ ಮಾತು ಹೇಳ್ತಾನೆ, ನೀನು ರಾಮಾಯಣ ಓದಿದ್ರೆ ನಿನಗೆ ಚೇನು ಪುಲ್ ಮಾಡುವ ವ್ಯವಸ್ಥೆ ಬರ್ತಾ ಇರಲಿಲ್ಲ, ಆ ಅವಸ್ಥೆ ಬರ್ತಾ ಇರಲಿಲ್ಲ. ರಾಮಾಯಣ ಓದಿಲ್ಲ, ಅದಕ್ಕಾಗಿ ನಿನಗೂ ಮತ್ತು ನಿನ್ನ ಹೆಂಡತಿಗೂ ಈ ರೀತಿಯಾದ ಅವಸ್ಥೆ ಆಯಿತು. ಚೇನ್ ನೀನು ಎಳಿಬೇಕಾಯಿತು, ಹೆಂಡತಿ ಒಳಗೆ ಬರಬೇಕಂದ್ರೆ ಚೇನ್ ಎಳಿಬೇಕಾಯಿತು. ರಾಮಾಯಣ ಓದಲಿಕ್ಕೂ ನಾನು ಚೇನ್ ಎಳಿಲಿಕ್ಕೂ ಏನು ಸಂಬಂಧ ಅಂತ ಕೇಳಿದಾಗ ಆಗ ಆ ವಯೋವೃದ್ಧ ಹೇಳ್ತಾನೆ,
ರಾಮನಿಗೂ ಕೂಡ ಒಂದು ಸಂದರ್ಭ ಬರುತ್ತೆ, ವನವಾಸಕ್ಕೆ ಹೋಗುವ ಸಂದರ್ಭ ಬರುತ್ತೆ. ವನವಾಸ ಹೋಗುವಾಗ ಸರಯೂ ನದಿ ದಾಟಬೇಕು, ನದಿ ದಾಟಿ ಆ ಕಡೆ ಹೋಗಬೇಕು, ಆಗಲೇ ವನವಾಸಕ್ಕೆ ಆರಂಭ ಆಗತ್ತೆ. ಸರಯು ದಾಟುವಾಗ ಆ ದೋಣಿ ಮೇಲೆ ಏರಬೇಕು, ಆ ದೋಣಿ ಮೇಲೆ ಏರಬೇಕು. ಆಗ ರಾಮ ಏನು ಮಾಡ್ತಾನಂದರೆ, ಆ ದೋಣಿಯನ್ನು ಏರುವಾಗ ಮೊದಲು ಯಾರು ಏರ್ತಾರಂದರೆ ತನ್ನ ಹೆಂಡತಿ ಸೀತಾದೇವಿಯನ್ನ ಆ ದೋಣಿ ಮೇಲೆ ಇರಿಸಿ, ಅದಾದ ನಂತರ ರಾಮ ಆ ದೋಣಿ ಮೇಲೆ ಏರಿ ಆಮೇಲೆ ದೋಣಿಯನ್ನು ದಾಟಿಸಿ ಆ ಕಡೆ ಹೋಗ್ತಾನೆ. ಆ ವಯೋವೃದ್ಧ ಅದೇ ಹೇಳ್ತಾನೆ, ನೀನು ರಾಮಾಯಣ ಓದಿದ್ರೆ ಇವತ್ತೇನು ಮಾಡ್ತಾ ಇದ್ದಿ ಅಂದರೆ, ನೀನು ಪ್ಲ್ಯಾಟ್ಫಾರ್ಮ್ನಲ್ಲಿ ಮೊದಲಿಗೆ ನೀನು ಹೆಂಡತಿಯನ್ನು ಮೊದಲಿಗೆ ಟ್ರೈನ್ ಮೇಲೆ ಏರಿಸ್ತಾ ಇದ್ದಿ, ಆಮೇಲೆ ನೀನು ಏರ್ತಾ ಇದ್ದ್ಯಾ. ಆದರೆ ನೀನು ರಾಮಾಯಣ ಓದಿಲ್ಲ, ನೀನು ರಾಮಾಯಣ ಓದಿಲ್ಲ, ಅದಕ್ಕಾಗಿ ಈ ರೀತಿಯಾದ ಪರಿಸ್ಥಿತಿ ಬಂತು ನಿನಗೆ. ಇದು ಮೊದಲಿಗೆ ಗೊತ್ತಿದ್ದರೆ ಮೊದಲಿಗೆ ಹೆಂಡತಿಯ ರಕ್ಷಣೆ ಮಾಡಿ ಆಮೇಲೆ ನೀನು ಒಳಗಡೆ ಪ್ರವೇಶ ಮಾಡ್ತಾ ಇದ್ಯಾ, ನಿನಗೆ ಇದೆಲ್ಲ ಗೊತ್ತಿಲ್ಲ. ಅದರಿಂದ ರಾಮ ತನ್ನ ಹೆಂಡತಿ ಜೊತೆಗೆ, ತನ್ನ ಧರ್ಮಪತ್ನಿ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು ಅದನ್ನು ಕೂಡ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ತಂದೆ ಜೊತೆಗೆ ಹೇಗೆ ಮಾಡಬೇಕು, ಮಿತ್ರರ ಜೊತೆಗೆ ಹೇಗಿರಬೇಕು, ಸ್ನೇಹಿತರ ಜೊತೆಗೆ ಹೇಗಿರಬೇಕು, ಇದು ಕೂಡ ನಮ್ಮ ಜೀವನದಲ್ಲಿ ಬೇಕಾಗಿರೋದೇ ಅಂಗ. ತಂದೆ, ತಾಯಿ ಅಥವಾ ಧರ್ಮಪತ್ನಿ ಅಥವಾ ಸ್ನೇಹಿತರು ಅಥವಾ ಶತ್ರುಗಳು ಅನೇಕ ಜನ ಇರ್ತಾರೆ ನಮ್ಮ ಜೀವನದಲ್ಲೂ. ಅವ್ರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಇದೆಲ್ಲ ರಾಮನನ್ನು ನೋಡಿದರೆ ನಾವು ಅವ್ರ ಜೊತೆಗೆ ಹೇಗೆ ವ್ಯವಹಾರ ಮಾಡೋದನ್ನು ಗೊತ್ತಾಗುತ್ತೆ. ಅದಕ್ಕಾಗಿ ನಾವು ರಾಮದೇವರನ್ನು ಸಂಬೋಧನೆ ಮಾಡುವಾಗ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ್ ಅಂತ ಹೇಳ್ತಾನೆ. ಅದೇ ಕೃಷ್ಣರಿಗೆ ಆ ಅಭಿಧಾನ ಇಲ್ಲ. ಕೃಷ್ಣನಿಗೆ ಮರ್ಯಾದಾ ಪುರುಷೋತ್ತಮ ಶ್ರೀಕೃಷ್ಣ ಅಂತ ಎಲ್ಲೂ ಹೇಳಲ್ಲ ನೋಡಿ. ಮರ್ಯಾದಾ ಪುರುಷೋತ್ತಮ ಯಾರಿಗೆ ಹೇಳೋದು? ಶ್ರೀರಾಮನಿಗೇನೆ ಹೇಳೋದು. ಅಂದರೆ ಆ ಸಂದರ್ಭದಲ್ಲಿ ಆ ರೀತಿಯಾದ ವ್ಯಕ್ತಿತ್ವ ಇರಬೇಕು, ಕೃಷ್ಣನ ಕಾಲದಲ್ಲಿ ಆ ರೀತಿಯಾದ ವ್ಯಕ್ತಿತ್ವ ಇರಬೇಕು, ಎರಡನ್ನೂ ತೋರಿಸ್ಕೊಟ್ಟಿದ್ದಾನೆ. ಅದಕ್ಕಾಗಿ ರಾಮದೇವರು ಮಾಡಿದಂತೆ ನಾವು ಮಾಡಬೇಕು, ಕೃಷ್ಣದೇವರು ಹೇಳಿದಂತೆ ನಾವು ಮಾಡಬೇಕು. ಕೃಷ್ಣ ಮಾಡಿದಂತೆ ನಾವು ಮಾಡಬಾರ್ದು, ಕೃಷ್ಣ ಹೇಳಿದಂತೆ ಮಾಡಬೇಕು, ರಾಮದೇವರು ಮಾಡಿದಂತೆ ನಾವು ಮಾಡಬೇಕು. ಕೃಷ್ಣ ಏನು ಮಾಡಿದ್ದಾನೆ? ನವನೀತ ಚೋರ, ಅವನು ಬೆಣ್ಣೆ ಎಲ್ಲ ಕದಿತಾ ಇದ್ದ. ಕೃಷ್ಣ ಮಾಡಿದಂತೆ ನಾವು ಮಾಡ್ಲಿಕ್ಕೆ ಹೋದರೆ ನಮಗೇನು ಪರಿಸ್ಥಿತಿ ಬರುತ್ತೆ? ಅದಕ್ಕಾಗಿ ಕೃಷ್ಣ ಹೇಳಿದಂತೆ ನಾವು ಮಾಡಬೇಕು, ಕೃಷ್ಣ ನುಡಿದಂತೆ ನಾವು ಅದನ್ನು ಅನುಕರಣೆ ಮಾಡಬೇಕು. ಆ ಅನುಕರಣೆ ಎಲ್ಲಿಂದ ಬರುತ್ತೆ? ಭಗವದ್ಗೀತೆಯಿಂದ. ಕೃಷ್ಣ ನಮಗೆ ಆ ಭಗವದ್ಗೀತೆ ಅಂತ ನಮಗೆ ನುಡಿದಿದ್ದಾನೆ, ಅದನ್ನು ನಾವು ಅನುಕರಣೆ ಮಾಡಿ ಅದನ್ನು ನಾವು ಜೀವನದಲ್ಲಿ ನೋಡಬೇಕು. ನಮಗೆ ರಾಮದೇವರು ತಮ್ಮ ಜೀವನ ಯಾತ್ರೆಯಲ್ಲಿ ಅನೇಕ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾನೆ, ಅದನ್ನು ನಾವು ಅನುಕರಣೆ ಮಾಡಬೇಕು. ಅದಕ್ಕಾಗಿ ಒಂದೊಂದು ದೇವರ ವಿಚಾರದಲ್ಲಿ, ಒಂದೊಂದು ಅವತಾರದಲ್ಲಿ ಅನೇಕ ರೀತಿಯಾದ ವಿಚಾರಗಳನ್ನು ಭಗವಂತನು ನಮ್ಮನ್ನು ತಿಳಿಸ್ಕೊಟ್ಟಿದ್ದಾನೆ. ಅಂತಹ ಪ್ರಭು ರಾಮಚಂದ್ರ ದೇವರ ಇಲ್ಲಿ ಉಪಾಸನೆಯನ್ನು ಮಾಡ್ತಾ ಇದ್ದೀರಿ. ಪ್ರತಿ ಗುರುವಾರ ಇಲ್ಲಿ ರಾಮತಾರಕ ಮಂತ್ರ ಜಪ ಅಭಿಯಾನ, ನಮ್ಮ ಮಠದ ಅಭಿಯಾನಕ್ಕೋಸ್ಕರವಾಗಿ ವಿಜಯನಗರ ಹಾಗೂ ನಾಗರಬಾವಿ ಈ ಎರಡು ಬಡಾವಣೆಯಿಂದ ಎಲ್ಲ ಜನರು ಬಂದು ನಮ್ಮ ಈ ಸಂಕಲ್ಪದಲ್ಲಿ ನೀವು ಸಹಕಾರ ಮಾಡ್ತಾ ಇರೋದು ಅತ್ಯಂತ ಸಂತಸದ ವಿಷಯ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಸಂದರ್ಭದಲ್ಲಿ ವಿಜಯನಗರ ಹಾಗೂ ನಮ್ಮ ನಾಗರಬಾವಿಯಲ್ಲಿ ಇರುವ ಎಲ್ಲರೂ ಕೂಡ ಪರ್ತಗಾಳಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅದರಲ್ಲಿ ಆಗಬೇಕಾಗಿ ಈ ರೀತಿಯಾಗಿ ತಮ್ಮ ಮುಂದೆ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ತಾವು ಪರ್ತಗಾಳಿ ಬಂದು ತಾವು ಮಾಡಿರುವ ಜಪದ ಸಂಪೂರ್ಣ ಶ್ರೇಯೋಭಿಫಲ ಅದರ ಲಾಭ ಸಿಗುವಂತೆ ನೀವು ಪರ್ತಗಾಳಿ ಮಠಕ್ಕೆ ಬರಬೇಕನ್ನೋದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೂ ಇಂದಿನ ದಿನ ನಮ್ಮನ್ನು ಇಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ಮಠದ ಗೌರವ ಸಂಪ್ರದಾಯದಂತೆ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿರುವ ಬಗ್ಗೆ ಪುನಃ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ವರಸಿದ್ಧಿವಿನಾಯಕ ದೇವಾಲಯದ ಪ್ರಾಂಗಣದಲ್ಲಿ ಇಲ್ಲಿಯ ಆಡಳಿತ ಮಂಡಳಿ ಅವರ ವೈಯಕ್ತಿಕ ಜೀವನದಲ್ಲಿ ಮತ್ತು ನೆರೆದಿರುವ ಎಲ್ಲ ಸಮಾಜ ಬಾಂಧವರು ಅವರ ವೈಯಕ್ತಿಕ ಜೀವನ, ಉದ್ಯೋಗ, ವ್ಯವಸಾಯದಲ್ಲಿ ನಿತ್ಯ ನಿರಂತರ ಕ್ಷೇಮಾಭಿವೃದ್ಧಿ ನೆಲೆ ನಿಲ್ಲಲಿ ಎಂದು ಹಾರೈಸುತ್ತಾ ನಮ್ಮ ಎರಡು ಮಾತುಗಳಿಂದ ನಾವು ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.